ಒಂದು ಕಡೆ ಜೀವ ಬಂದಂತೆ ಆವೇಶಕ್ಕೆ ಒಳಗಾಗ್ತಾ ಇರುವ ದೈವದ ಮೊಗ, ಮತ್ತೊಂದು ಕಡೆ ಭಕ್ತಿ ಭಾವದಲ್ಲಿ ತಲ್ಲೀನರಾಗಿರುವ ಭಕ್ತರು. ಆಧುನಿಕ ಯುಗದಲ್ಲೂ ದೈವದ ಮೊಗವೊಂದು ಆವೇಶಕ್ಕೆ ಒಳಗಾಗಿ ಕಾರಣಿಕ ಪ್ರದರ್ಶಿಸ್ತಾ ಇರುವ ಕಾರಣಿಕದ ಕ್ಷೇತ್ರ ಇದು. ದೈವಾರಾಧನೆ ತುಳುನಾಡಿನ ವಿಶೇಷ ಆರಾಧನೆ. ತುಳುನಾಡಿನಲ್ಲಿ ದೇವರ ಆರಾಧನೆಯಂತೆಯೇ ದೈವದ ಆರಾಧನೆಯೂ ಮಹತ್ವವನ್ನ ಪಡೆದುಕೊಂಡಿದೆ. ತುಳುನಾಡಿನಲ್ಲಿ ನೆಲೆನಿಂತ ದೈವಗಳು ಮನೆ ದೈವ, ಗ್ರಾಮ ದೈವ ಮತ್ತು ಮಾಗಣಿಯ ದೈವಗಳಾಗಿ ಕಾಲಕಾಲಕ್ಕೆ ಭಕ್ತರಿಂದ ಸೇವೆಗಳನ್ನು ಪಡೆದು ತಮ್ಮ ಕಾರಣಿಕವನ್ನ ತೋರಿಸುತ್ತಿದೆ. ಎಕ್ಕಾರಿನ ಶ್ರೀ ಕೊಡಮಣಿತಾಯ ಕ್ಷೇತ್ರವು ಒಂದು. ಮಂಗಳೂರಿನಿಂದ ಕಟೀಲಿಗೆ ಸಂಚರಿಸುವಾಗ ಸಿಗುವಂತಹ ಕ್ಷೇತ್ರವೇ ಎಕ್ಕಾರು ಶ್ರೀ ಕೊಡಮಣಿತಾಯ ದೈವಸ್ಥಾನ. ಮುಕ್ಕೋಟಿ ದ್ವಾದಶಿಯಂದು ಎಕ್ಕಾರು ಕೊಡಮಣಿತಾಯ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಇದಕ್ಕೆ ತುಳುವಿನಲ್ಲಿ ಗುಡ್ಡೆದಾಯನ ಎಂದು ಕರೆಯುತ್ತಾರೆ. ಧ್ವಜಾರೋಹಣ ನಡೆದು 5 ದಿನ ನೇಮೋತ್ಸವ ನಡೆಯುತ್ತದೆ. ಪ್ರತಿದಿನ ನಡೆಯುವ ಈ ನೇಮದಲ್ಲಿ ದೈವದ ಮೊಗಕ್ಕೆ ಆವೇಶ ಬರುವುದು ಇಲ್ಲಿನ ವಿಶೇಷ. ಸಂಪ್ರದಾಯದಂತೆ ನೇಮೋತ್ಸವದ ವಿವಿಧ ಕ್ರಮಗಳು ನಡೆಯುತ್ತದೆ. ನೇಮ ಮುಗಿದ ಕೊನೆಯ ಹಂತ ದೈವದ ಅಣಿಯಿಂದ ಮೊಗವನ್ನ ಇಡಿಸಿ ದೈವದ ಸೇವೆ ಮಾಡುವ ಮೊಯ್ಲಿಯವರ ಬಳಿ ಮೊಗವನ್ನ ಕೊಡಲಾಗುತ್ತದೆ. ಕೆಲ ಕ್ಷಣದ ನಂತರ ಅದಕ್ಕೆ ನೀರನ್ನ ಸಂಪ್ರೋಕ್ಷಿಸಲಾಗುತ್ತದೆ. ಆ ಸಂದರ್ಭ ದೈವದ ಮೊಗ ಆವೇಶಕ್ಕೆ ಒಳಗಾಗುತ್ತದೆ. ಮುಗ ಏರಿ ಅದು ಸುತ್ತ ಅದರ ಎಲ್ಲ ವೈಶಿಷ್ಟ್ಯ ಎಲ್ಲ ಆದ ಮೇಲೆ ಮುಗ ಕೆಳಗೆ ಇಳಿಯುವಾಗ ಅದಕ್ಕೆ ಆವೇಶ ಬರುವಂಥ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯ ಇದ್ದಂತಹ ಒಂದು ವೈಶಿಷ್ಟ್ಯ ಇದ್ದಂತಹ ಒಂದು ಕ್ರಮ ಅಂದರೆ ಎಕ್ಕಾರಿನಲ್ಲಿ ತಡೆಯುವಂತಹ ಇದೊಂದು ಕ್ರಮ. ಇದು ಬೇರೆ ಹೆಚ್ಚಾಗಿ ಇಲ್ಲಿಯೂ ಇಲ್ಲ. ಕೊಡಮಂತಾಯನ ಮುಗ, ಹಾಗೆ ಅದೇ ರೀತಿ ಕಾಂತೇರಿ ಮಾದಿ ಮರು ದಿವಸ, ಆಮೇಲೆ ಜಾರಂದ ಎಂದು, ಆಮೇಲೆ ಸರಳದ ಮಾದಿ, ಆಮೇಲೆ ಪಿಲ್ಚಾಂಡಿ. ನೇಮ ಆಗಿ ಮುಗ ಕೆಳಗೆ ಇಳಿಯುವಾಗ ಅದಕ್ಕೆ ದರ್ಶನ ಬರೋದು. ಎಲ್ಲ ಕಡೆಯಲ್ಲಿ ದರ್ಶನ, ಮುಗ ಹಿಡಿದವರಿಗೆ ದರ್ಶನ ಬರೋದು. ಇಲ್ಲಿ ಮುಗಕ್ಕೆ ದರ್ಶನ ಬರುವಂಥ ವಿಶೇಷವಾದಂತಹ ಒಂದು ಸ್ಥಳದ ಮಹತ್ವ ಇದೆ. ಹಾಗೆ 5 ದಿವಸ ಆ ಪ್ರಕಾರವಾಗಿ ನಡೆಯುತ್ತದೆ. ಅದೇ ಪ್ರಕಾರವಾಗಿ 5 ದಿವಸ ನೇಮ ಆದ ಮೇಲೆ ಪಿಲ್ಚಾಂಡಿ ನೇಮ ಆದ ಮೇಲೆ ಪಿಲ್ಚಾಂಡಿಗೆ ಮಲಕ ಹಾಕೋದು ಅಂತ ಉಂಟು. ಅದು ಕೂಡ ಇಲ್ಲಿ ಬಹಳ ಪ್ರಾಮುಖ್ಯ. ಪಿಲ್ಚಾಂಡಿ ಅಂದರೆ ಇಲ್ಲಿ ಬಹಳ ಉಗ್ರವಾದಂತಹ ದೈವ. ಅದಕ್ಕೆ ತುಳಿನಲ್ಲಿ ಪೆಟ್ಟು ಒಂದು ತುಂಡು 2 ಅಂತ ಹೇಳ್ತಾರೆ. ಹಾಗೆ ಆ ದೈವದ ವಿಶೇಷವಾದಂತಹ ನೇಮ ಕೂಡ ಆದ ಮೇಲೆ ಧ್ವಜ ಅವರೋಹಣ ಆಗುವುದು. ಆವಾಗ ಎಲ್ಲ ದೇವಗಳು ಉಂಡಾಗಬೇಕು. ಪ್ರತಿಮಾನದಲ್ಲಿ ಬಂದು ದೈವ ಧ್ವಜ ಅವರೋಹಣ ಆಗಿ ಆಮೇಲೆ ಕೊಡಮಂದಾಯ, ಕಾಂತೇರಿ ಮಾದಿ, ಸರಾಜ ಮಾದಿ, ಪಿಲ್ಚಾಂಡಿ ಕಾವರ ಮನೆಗೆ ವಾಪಸ್ ಬರುವುದು. ಜಾರಂದಾಯ ಬಡಕರಿಗೆ ಹೋಗುವುದು. ಈ ಕ್ರಮದಲ್ಲಿ ವರ್ಷ ಕಟ್ಟುಕಟ್ಟಳೆಯನ್ನು ನಡೆಯುತ್ತಾ ಇದೆ ಸಂಪ್ರದಾಯ ರೀತ್ಯ. ಎಕ್ಕಾರು ಕೊಡಮಣಿತಾಯ ಕ್ಷೇತ್ರದಲ್ಲಿ ಈ ಪವಾಡ ನಡೆಯುವುದು ಕೇವಲ 1 ದಿನವಲ್ಲ. ಜಾತ್ರಾ ಮಹೋತ್ಸವದ 5 ದಿನಗಳಲ್ಲಿ ಕ್ಷೇತ್ರದ ಪಂಚದೈವಗಳಾದ ಕೊಡಮಣಿತಾಯ, ಕಾಂತೇರಿ ಜುಮಾದಿ, ಜಾರಂದಾಯ, ಸರಳ ಧೂಮಾವತಿ, ಹುಲಿ ಚಾಮುಂಡಿ ದೈವದ ನೇಮಗಳು ನಡೆಯುವ ಸಂದರ್ಭಗಳಲ್ಲೂ ಈ ಪವಾಡ ನಡೆಯುತ್ತದೆ. ಮುಕ್ಕೋಟಿ ದ್ವಾದಶಿಯಂದು ಎಕ್ಕಾರು ಕಾವರ ಮನೆಯಿಂದ ಭಂಡಾರ ಹೊರಟು 5 ದಿನಗಳ ಕಾಲ ಗುಡ್ಡೇಸನದಲ್ಲಿ ನಡೆಯುತ್ತದೆ. ಜಾತ್ರಾ ಮಹೋತ್ಸವದ ಮೊದಲ ದಿನ ಬೆಳಿಗ್ಗೆ ಕಂಚಿಲು ಸೇವೆ, ಉರುಳು ಸೇವೆ, ಅನ್ನ ಸಂತರ್ಪಣೆ ನಡೆಯುತ್ತದೆ. ಉತ್ಸವದ 5 ದಿನದಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗವಹಿಸುತ್ತಾರೆ. ಎಕ್ಕಾರು ಕೊಡಮಣಿತಾಯ ದೈವಸ್ಥಾನದಲ್ಲಿ ನಡೆಯುವಂತಹ ಈ ಪವಾಡವನ್ನ ತಾವು ನಂಬಿದ ದೈವದ ಕಾರಣಿಕ ಅಂತಾರೆ ಭಕ್ತ ಜನ.
ನಿಶಾಂತ್ ಶೆಟ್ಟಿ ಕಿರಂಜೂರು, ನಮ್ಮ ಕುಡ್ಲ ನ್ಯೂಸ್ 24/7 ಮುಲ್ಕಿ.